ಪುತ್ತೂರಿನ ಬನ್ನೂರಿನಲ್ಲಿ ಕಾರ್ಯಾಚರಿಸುತ್ತಾ ಇರುವ ಗ್ರಾಮೀಣ ಕೂಟ ಸಂಸ್ಥೆಯಿಂದ ಪುತ್ತೂರು ಪ್ರೆಸ್ ಕ್ಲಬ್ಗೆ ಮಾಸ್ಕ್ ಹಾಗೂ ಸ್ಯಾನಿಟೈಸರ್ಗಳ ವಿತರಣಾ ಕಾರ್ಯಕ್ರಮ ನಡೆಯಿತು. ಮಂಗಳೂರು ಉಡುಪಿ ವ್ಯಾಪ್ತಿ ಬ್ಯಾಂಕ್ನ ಡಿವಿಷನಲ್ ಮ್ಯಾನೇಜರ್ ಮಂಜುನಾಥ ಮಾಸ್ಕ್ ಮತ್ತು ಸ್ಯಾನಿಟೈಸರ್ಗಳನ್ನು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಸಂಶುದ್ದೀನ್ ಸಂಪ್ಯ ಅವರಿಗೆ ಹಸ್ತಾಂತರಿಸಿ ಕೊರೋನಾ ವೈರಸ್ ಜೊತೆಗೆ ತಮ್ಮ ಹಂಗನ್ನು ತೊರೆದು ಸಾರ್ವಜನಿಕ ಆರೋಗ್ಯ ರಕ್ಷಣೆಯಲ್ಲಿ ತೊಡಗಿರುವಂತಹ ಪೊಲೀಸರು, ವೈದ್ಯರು, ಪೌರಕಾರ್ಮಿಕರು ಸೇರಿದಂತೆ ಪತ್ರಿಕಾ ಮಾಧ್ಯಮದವರಿಗೆ ವಿತರಣಾ ಕಾರ್ಯಕ್ರಮ ನಡೆಸ್ತಾ ಇದೆ. ಮುಂದೆ ಗ್ರಾಮೀಣ ಭಾಗದ ಪ್ರತಿ ಗ್ರಾಮ ಪಂಚಾಯತ್ಗಳಿಗೂ ವಿತರಿಸಲಾಗುತ್ತೆ ಅಂತ ಹೇಳಿದರು. ಈ ಕೋವಿಡ್-19 ಅನ್ನೋದು ಒಂದು ಎಫೆಕ್ಟ್ ಆದ್ರಿಂದ ಒಂದು ದೇಶನೇ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಪ್ರೆಸ್ ಡಿಪಾರ್ಟ್ಮೆಂಟು, ಒಂದು ಪೊಲೀಸ್ ಡಿಪಾರ್ಟ್ಮೆಂಟು, ಒಂದು ಹೆಲ್ತ್ ಡಿಪಾರ್ಟ್ಮೆಂಟು, ಒಂದು ಕಾರ್ಪೊರೇಷನ್ ಡಿಪಾರ್ಟ್ಮೆಂಟ್, ಈ 4 ಡಿಪಾರ್ಟ್ಮೆಂಟುಗಳು ಈ ದೇಶದ ಎಲ್ಲ ಜನರುಗಳ ಹಗಲು ರಾತ್ರಿ ಎಂದಲೇ ಸೇವೆ ಮಾಡಿದ್ವಿ. ಆ ಸೇವೆಗೆ ನಮ್ಮ ಸಂಸ್ಥೆ ಕಡೆಯಿಂದ ಮೆಚ್ಚಿ ಈಗ ಆಲ್ರೆಡಿ ಎಲ್ಲ ಪೊಲೀಸ್ ಸ್ಟೇಷನ್ಗಳು, SB ಆಫೀಸು, ದಕ್ಷಿಣ ಕನ್ನಡ ಜಿಲ್ಲೆ, ಇಡೀ ಕರ್ನಾಟಕನೇ ಅಲ್ಲದೆ 14 ಸ್ಟೇಟಲ್ಲೂ ಸಹ ಎಲ್ಲ ಪೊಲೀಸ್ ಸ್ಟೇಷನ್ಗೂ. ಈ ಸಂದರ್ಭದಲ್ಲಿ ಸಂಸ್ಥೆಯ ಮ್ಯಾನೇಜರ್ ಪುನೀತ್, ಏರಿಯಾ ಮ್ಯಾನೇಜರ್ ನಟರಾಜ್, ಪ್ರಸಾದ್, ಜಯಪ್ರಸಾದ್, ಪತ್ರಕರ್ತರ ಸಂಘದ ಪದಾಧಿಕಾರಿಗಳಾದ ಮೇಘ ಪಾಲೆತ್ತಾಡಿ, ಅಜಿತ್ ಕುಮಾರ್, ಕೃಷ್ಣ ಪ್ರಸಾದ್, ಕುಮಾರ್ ಕಲ್ಲಾರೆ, ಅನೀಶ್ ಮರೀಲ್, ಸುಧಾಕರ್ ಪಾಟೀಲ್ ಉಪಸ್ಥಿತರಿದ್ದರು.